ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಹನುಮಾನ್ ಟೆಂಪಲ್, ಮುಡಿಬಿದ್ರದ ಹನುಮಾನ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಮನೆಯದ್ದು ಲೆಕ್ಕದೊಂದು ರಂಗಪೂಜೆ ಮಾಡಬೇಕು ಅಂತ ಇತ್ತು. ತುಂಬ ವರ್ಷದಿಂದ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಏನಂತ ಹೇಳಿದ್ರೆ ಕೊರೋನಾ ಬಂದ ಕಾರಣ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಈ ಸಲ ಫೆಬ್ರವರಿ 14ಗೆ ಡೇಟ್ ಕೊಟ್ಟಿದ್ದಾರೆ. ಹಾಗಾಗಿ ಬರಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತು ಹನುಮಾನ್ ಟೆಂಪಲ್ಗೆ ರಂಗಪೂಜೆಗೆ ಹೋಗ್ತಾ ಇದ್ದೇವೆ. ಬನ್ನಿ ಹೋಗುವ, ಅಲ್ಲಿದ್ದು ದೃಶ್ಯ ಎಲ್ಲ ತೋರಿಸ್ತೇನೆ, ಹೇಗೆ ಪೂಜೆ ಎಲ್ಲ ಇದೆ ಅಂತ ಹೇಳಿ. ಹಾಗಾದ್ರೆ ಬನ್ನಿ ಹೋಗುವ.
ಬರ್ತಾರೆ, ಅವರೇ ಬರ್ತಾರೆ, ತುಂಬ ಬರ್ತದೆ, ತುಂಬ ಬರ್ತದೆ. ಕಳಿಸ ಅಲ್ಲಿ ಅಲ್ಲಲ್ಲಿ ಸಮಸ್ಯೆ ನಿವಾರಣೆ ಮಾಡ್ಕೊಂಡು ಇಲ್ಲಿ ಕೂಡ ರಂಗಪೂಜೆ ಆಯಿತು. ಇನ್ನು ನಾವು ಮನೆಗೆ ಹೊರಡ್ತಿದ್ದೇವೆ. ನಿಮಗೆ ಹೇಗೆ ಅನಿಸಿತು ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಕ್ಷ್ಮಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.